ದೇವಸ್ಥಾನ ಮಂಗಳೂರು ಕುಲ್ಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲ ಗುರು ವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮಂತ್ರಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಂ ಸಹಗಣ ಲಲಿತ ಶ್ರೀವಿಶಾಖಾನ್ವಿತಂ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪಿಕ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ. ಹರಿ ಪ್ರಿಯ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ. ಹರೇ ಕೃಷ್ಣ. ಜಯ ಜಯ ಪ್ರಣಾಮಗಳು. ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಓಕೆ, ಹರೇ ಕೃಷ್ಣ. ಸ್ಕ್ರೀನ್ ಬಂತಂತ ಅನಿಸಿದೆ. ಬಂತು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು, ಎಲ್ಲರಿಗೂ ಪ್ರಣಾಮಗಳು. ಅತ್ರ ಸರ್ಗೋ ವಿಸರ್ಗಸ್ಸ ಚ ಸ್ಥಾನಂ ಪೋಷಣಂ ಊತಯ ಮನ್ವಂತರೆ ಸನುಕಥಾ ನಿರೋಧೋ ಮುಕ್ತಿರ್ ಆಶ್ರಯ ಸಮಸ್ಯ ವಿಶುದ್ಧ್ಯ ಅರ್ಥಂ ನವನಾ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನ ಶ್ರುತೆ ನಾರ್ಥೇನ ಜ್ಞಾಜಸ. ಓಕೆ, ಯಾರು ಓದ್ಲಿಕ್ಕೆ? ನಿನ್ನೆ ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಶ್ಲೋಕ ಓದ್ತೀನಿ. ಓಕೆ, ಓದಿ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರ್ ಆಶ್ರಯಃ ದಶಮಶ್ಯ ವಿಶುದ್ಧ್ಯ ಅರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮನ ಶ್ರುತೇನಾರ್ಥೇನ ಚಾಯುಜ್ಯಸ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ ಇಲ್ಲವಾ?
ಸ್ಟಾರ್ಟ್. ಇಲ್ಲ, ಓಕೆ. ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 91-92. ಅತ್ರ ಸರ್ಗೋ ವಿಸರ್ಗ ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರ್ ಆಶ್ರಯಃ. ಇಲ್ಲ, ನಿಮ್ಮನ್ನೇ ಒಂದ್ ನಿಮಿಷ. ಕೇಳಿಸ್ತಿದೆಯಾ ಮಾತಾಜಿ? ಹರೇ ಕೃಷ್ಣ. ಇಲ್ಲ, ಹರೇ ಕೃಷ್ಣ. ನನ್ನ ಇಂಟರ್ನೆಟ್ ಸರಿ ಇಲ್ಲವಾ ಅಂತ ಕೇಳಿಸ್ತಿದೆ ಹೇಳಿ. ಮಾತಾಜಿ, ಕೇಳಿಸ್ತಿದೆ ಅಲ್ಲ? ಹರೇ ಕೃಷ್ಣ. ಕೇಳಿಸ್ತಿದೆ. ಓಕೆ, ನನ್ನ ಕೇಳಿಸ್ತಿದೆ ಇಂಟರ್ನೆಟ್ ಸ್ಲೋ ಮಾತಾಜಿ. ಆದದ್ದು ಅಷ್ಟೇ. ಸರಿ ಮಾತಾಜಿ. ಸರಿ, ರವಿ ಪ್ರಭು. ದಶಮಸ್ಯ ವಿಶುದ್ಧ್ಯಾರ್ಥಂ ನವಾನಾಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮನಃ ಶ್ರುತೇನಾರ್ಥೇನ ಚಾಂಸಿಸಾ. ಹರೇ ಕೃಷ್ಣ ಮಾತಾಜಿ. ಅತ್ರ ಶ್ರೀಮದ್ಭಾಗವತದಲ್ಲಿ ಸರ್ಗಃ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಅಂತರ್ಗತವಾಗಿರುವ ಘಟಕಾಂಶಗಳ ಸೃಷ್ಟಿ, ವಿಸರ್ಗ ಬ್ರಹ್ಮನ ಸೃಷ್ಟಿಗಳು, ಚ ಮತ್ತು ಸ್ಥಾನಂ ಸೃಷ್ಟಿಯ ಪಾಲನೆ, ಪೋಷಣಂ ಭಗವತ್ ಭಕ್ತರ ಪೋಷಣೆ, ಊತಯ ಚಟುವಟಿಕೆಗಳಿಗೆ ಸಿಗುವ ಚಾಲನೆ, ಮನ್ವಂತರ ಮನುಗಳು ಗೊತ್ತು ಮಾಡಿರುವ ನಿಯತ ಕಾರ್ಯಗಳು, ಈಶ ಅನುಕತಃ ಪ್ರಭುವಿನ ಅವತಾರಗಳ ವರ್ಣನೆ, ನಿರೋಧ ಸೃಷ್ಟಿಯ ಲಯ, ಮುಕ್ತಿ ಮೋಕ್ಷ, ಆಶ್ರಯ ಪರಮ ಆಸರೆ ದೇವೋತ್ತಮ ಪರಮ ಪುರುಷ, ದಶಮಸ್ಯ ಆಶ್ರಯ, ವಿಶುದ್ಧಿ ಅರ್ಥಂ ಪರಿಣತ ಜ್ಞಾನದ ಸಲುವಾಗಿ, ನವಾನಾಂ 9ರಲ್ಲಿ, ಇಹ ಇಲ್ಲಿ, ಲಕ್ಷಣವನ್ನು ವರ್ಣಯಂತಿ ವರ್ಣಿಸುತ್ತದೆ, ಮಹಾತ್ಮಾನಃ ಮಹಾತ್ಮರು, ಶ್ರುತೇನ ಪ್ರಾರ್ಥನೆಯಿಂದ, ಅರ್ಥೇನ ವ್ಯಾಖ್ಯಾನದಿಂದ, ಚ ಮತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಇನ್ನೊಬ್ಬರು ಓದ್ಲ್ಯಾ ಅಂತ ಹೇಳಿ ದೊಡ್ಡದೇ ಇದು. ಹಾ ಮಾತಾಜಿ. ಹರೇ ಕೃಷ್ಣ. ರವಿ ಪ್ರಭುಜಿ ಧನ್ಯವಾದ. ಓದಿ ಧನ್ಯವಾದಗಳು. ಅನುವಾದ. ಹರೇ ಕೃಷ್ಣ. ಧನ್ಯವಾದ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ ಮಾತಾಜಿ. ಓದಿ. ಅನುವಾದ. ಇಲ್ಲಿ ಶ್ರೀಮದ್ಭಾಗವತದಲ್ಲಿ 10 ನಿಮಿಷಗಳ ಕುರಿತು ವರ್ಣಿಸಲಾಗಿದೆ. ಒಂದು, ಜಗತ್ ಸೃಷ್ಟಿಗೆ ಬೇಕಾಗಿದ್ದ ಘಟಕಾಂಶಗಳ ಸೃಷ್ಟಿ. 2, ಬ್ರಹ್ಮನು ಮಾಡಿರುವ ಸೃಷ್ಟಿ ಕಾರ್ಯಗಳು. 3, ಸೃಷ್ಟಿಯ ಪಾಲನೆ. 4, ಪ್ರಾಮಾಣಿಕರಿಗೆ ತೋರಿಸಲಾಗುವ ವಿಶೇಷ ಅನುಗ್ರಹ. 5, ಕಾರ್ಯಶೀಲತೆಗೆ ನೀಡಲಾಗುವ ಚಾಲನೆ. 6, ನ್ಯಾಯ ಪರಿಪಾಲಿಸುವ ಜನರಿಗೆ ವಿಧಿಸಲಾಗಿರುವ ವಿಶೇಷ ಕಾರ್ಯಗಳು. 7, ಭಗವಂತನ ಅವತಾರಗಳ ವರ್ಣನೆ. 8, ಸೃಷ್ಟಿಯ ಲಯ ಕಾರ್ಯ. 9, ಸ್ಥೂಲ ಹಾಗೂ ಸೂಕ್ಷ್ಮ ಐಹಿಕ ಅಸ್ತಿತ್ವಗಳಿಂದ ಮುಕ್ತಿ. ಮತ್ತು 10, ಅಂತಿಮ ಆಶ್ರಯ ದೇವೋತ್ತಮ ಪರಮ ಪುರುಷ. ಉಳಿದ ಎಲ್ಲರ ಆಶ್ರಯ ಯಾವುದೆಂಬುದು 10ನೆಯ ವಿವರ. ಈ ಅಂತಿಮ ಆಶ್ರಯವನ್ನು ಉಳಿದ 9 ಅಂಶಗಳಿಂದ ಬೇರ್ಪಡಿಸಲು ಮಹಾಜನರು ಮಾಡಿರುವುದು ಹೀಗಿದೆ. ಆ 9 ಅಂಶಗಳನ್ನು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಪ್ರಾರ್ಥನೆಗಳ ಮೂಲಕ ಅಥವಾ ನೇರ ವಿವರಣೆಗಳ ಮೂಲಕ ಸಾದರಪಡಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಇದೊಂದು ಚಿಕ್ಕ ಪ್ಯಾರ ಓದಿ ಪ್ರಭುಜಿ. ಭಾವಾರ್ಥ. ಶ್ರೀಮದ್ಭಾಗವತದಲ್ಲಿ 2.10.1-2 ಬರುವ ಮೇಲಿನ 2 ಶ್ಲೋಕಗಳು ಭಾಗವತ ಗ್ರಂಥದಲ್ಲಿ ಚರ್ಚಿಸಲಾಗಿರುವ 10 ವಿಷಯಗಳ ಯಾದಿ ನೀಡುತ್ತವೆ. ಇವುಗಳಲ್ಲಿ 10ನೆಯದು ವಸ್ತುಸಾರ. ಉಳಿದ 9 ವಸ್ತುಸಾರದಿಂದ ಉತ್ಪನ್ನವಾದ ವಿಷಯಗಳು. ಭಾಗವತದಲ್ಲಿ ನಿರೂಪಿತವಾಗಿರುವ ವಿಷಯಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಮಾತಾಜಿ, ಯಾರೋ ಮಾತಾಡೋದು ಕೇಳಿಸ್ತಾ ಇದೆ ಮಾತಾಜಿ. ಹೌದು, ಮಾಡ್ಬೇಕು. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. 1 ನಿಮಿಷ ಸ್ಕ್ರೀನ್ ಮೇಲೆ ಮಾಡ್ತೇನೆ. ಭಾವಾರ್ಥ. ಅಲ್ಲ, ಇಲ್ಲಿಂದ ಹೋಗಿ. ಸರ್ಗ 1, ಈಗ 1, 2, 3, 4 ಉಂಟು ನೋಡಿ. ಓದ್ತೀನಿ ಮಾತಾಜಿ. ಸರ್ಗ. ವಿಷ್ಣುವಿನ ಮೊದಲ ಸೃಷ್ಟಿ. ಪಂಚಮಹಾಭೂತಗಳು, ಇಂದ್ರಿಯ ಗ್ರಹಿಕೆಯ 5 ವಸ್ತುಗಳು
10 ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಮಿಥ್ಯಾಹಂಕಾರ ಮತ್ತು ಒಟ್ಟು ಐಹಿಕ ಶಕ್ತಿ ಮತ್ತು ವಿಶ್ವರೂಪ ಈ ಎಲ್ಲವನ್ನೂ ಅಭಿವ್ಯಕ್ತಗೊಳಿಸಿದ್ದು. 2 ವಿಸರ್ಗ, ಅನುಷಂಗಿಕ ಸೃಷ್ಟಿ ಅಥವಾ ಬ್ರಹ್ಮನು ಚರಾಚರ ಜೀವಿಗಳನ್ನು ಬ್ರಹ್ಮಾಂಡದಲ್ಲಿ ಸೃಷ್ಟಿಸಿದ ವಿಷಯ. 3 ಸ್ಥಾನ, ದೇವೋತ್ತಮ ಪುರುಷ ವಿಷ್ಣುವಿನಿಂದ ಬ್ರಹ್ಮಾಂಡ ಪಾಲನೆ. ಬ್ರಹ್ಮ ಹಾಗೂ ಶಿವನಿಗೆ ಹೋಲಿಸಿದರೆ ವಿಷ್ಣುವಿನ ಕಾರ್ಯಭಾರ ಬಹು ಮುಖ್ಯವಾದದ್ದು ಮತ್ತು ಹೆಚ್ಚಿನ ವೈಭವ ಹಾಗೂ ಮಹತ್ವವುಳ್ಳದ್ದು, ಏಕೆಂದರೆ ಕ್ರಮಾಗತವಾಗಿ ಬ್ರಹ್ಮನು ಸೃಷ್ಟಿಕರ್ತ ಹಾಗೂ ಶಿವನು ಪ್ರಳಯಕಾರಕ. ಆದರೂ ಎಲ್ಲದರ ಪಾಲನೆಯೂ ಆಗುವುದು ವಿಷ್ಣುವಿನಿಂದ. ಪೋಷಣೆ. 4 ಭಗವಂತನು ತನ್ನ ಭಕ್ತರ ವಿಷಯದಲ್ಲಿ ತೋರಿಸುವ ವಿಶೇಷ ಕಾಳಜಿ ಹಾಗೂ ನೀಡುವ ರಕ್ಷಣೆಗಳು ಈ ವರ್ಗದಲ್ಲಿ ಬರುತ್ತವೆ. ಒಬ್ಬ ರಾಜನು ತನ್ನ ದೇಶ ಹಾಗೂ ಪ್ರಜೆಗಳನ್ನು ಚೆನ್ನಾಗಿಯೇ ಪಾಲಿಸಿದರೂ ತನ್ನ ಹೊಟ್ಟೆಯ ಮಕ್ಕಳ ವಿಚಾರಕ್ಕೆ ವಿಶೇಷ ವಾತ್ಸಲ್ಯ ತೋರಿಸುತ್ತಾನೆ. ಹೀಗೆಯೇ ದೇವೋತ್ತಮ ಪುರುಷನು ತನಗೆ ಸಂಪೂರ್ಣವಾಗಿ ಶರಣಾಗತರಾದ ಭಕ್ತರ ವಿಷಯಕ್ಕೆ ವಿಶೇಷ ಲಕ್ಷ್ಯ ನೀಡುತ್ತಾನೆ. 5 ಊತಿ, ಸೃಷ್ಟಿಸಬೇಕೆನ್ನುವ ಪ್ರೇರಣೆಯಾಗುವುದು ಅಥವಾ ಮುಂತೊಡಗುವ ಊರ್ಜೆ ಎಲ್ಲ ಅನ್ವೇಷಣೆಗಳಿಗೂ ಕಾರಣ. ಕಾಲ, ಸ್ಥಳ ಹಾಗೂ ಗುರಿ ಇವುಗಳ ಅನುಸಾರ ಈ ಕಾರ್ಯವು ನಡೆಯುತ್ತದೆ. ಇದೆಲ್ಲದರ ವಿವರ ಈ ವರ್ಗದಲ್ಲಿದೆ. ಮೇಲೆ ಮಾಡ್ತೀರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲೋಕ ಜೀವನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ, ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ. ಹಾ, ಓಕೆ, ಹೇಳಿ, ಓದಿ ಮಾತಾಜಿ. 6 ಮನ್ವಂತರ ಮಾನವ ಜನ್ಮ ಪಡೆದಿರುವಾಗ ಅದರಲ್ಲಿ ಪರಿಪೂರ್ಣತೆ ಸಾಧಿಸಬೇಕೆಂದು ಅಪೇಕ್ಷಿಸುವ ಜನರಿಗೆ ನಿಯಂತ್ರಕ ತತ್ವಗಳನ್ನು ಬೋಧಿಸುವ ಮನುಗಳ ಆಳ್ವಿಕೆಯ ಕಾಲಾವಧಿಯ ವಿವರಣೆಗಳು ಈ ವರ್ಗದಲ್ಲಿವೆ. ಬದುಕಿನ ಪರಿಪೂರ್ಣ ಘಟ್ಟ ಮುಟ್ಟಬೇಕೆನ್ನುವವರಿಗೆ ಮನು ಸಂಹಿತೆಯಲ್ಲಿ ಮನುವು ಹೇಳುವ ವಿಧಿ ನಿಷೇಧಗಳು ಮಾರ್ಗದರ್ಶನ ಮಾಡಬಲ್ಲವು. 7 ಈಶಾನುಕಥಾ, ದೇವೋತ್ತಮ ಪುರುಷನ ಬಗೆಗೆ ಧರ್ಮ ಗ್ರಂಥಗಳಲ್ಲಿ ಲಭ್ಯವಿರುವ ವಿವರಗಳು ಈ ವರ್ಗದಲ್ಲಿ ಸೇರುತ್ತವೆ. ಧರೆಯಲ್ಲಿ ಭಗವಂತನು ಎತ್ತಿದ ಅವತಾರಗಳು ಹಾಗೂ ಅವನ ಭಕ್ತರ ಕಾರ್ಯ ಚಟುವಟಿಕೆಗಳು ಇಲ್ಲಿ ವರ್ಣಿತವಾಗಿವೆ. ಈ ವಿಷಯಗಳನ್ನೊಳಗೊಂಡ ಶಾಸ್ತ್ರ ಗ್ರಂಥಗಳು ಮಾನುಷ್ಯ ಬದುಕಿನ ಉನ್ನತಿಗೆ ಅತ್ಯಗತ್ಯವಾಗಿ ಬೇಕಾದವು. 8 ನಿರೋಧ, ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದ ಎಲ್ಲ ಶಕ್ತಿಗಳು ಲಯವಾಗುವುದನ್ನು ಈ ವರ್ಗದಲ್ಲಿ ಪ್ರಧಾನ ವಿಷಯವಾಗಿ ಚರ್ಚಿಸಲಾಗಿದೆ. ಇಂತಹ ಶಕ್ತಿಗಳು ನಿರಂತರವಾಗಿ ಕಾರಣ ಸಮುದ್ರದಲ್ಲಿ ಪವಡಿಸಿರುವ ದೇವೋತ್ತಮ ಪುರುಷನಿಂದ ಹೊಮ್ಮಿದವುಗಳಾಗಿವೆ. ಪ್ರಭುವಿನ ಉಸಿರಾಟದ ಕ್ರಿಯೆಯ ಮೂಲಕ ಅಭಿವ್ಯಕ್ತವಾಗುವ ಜಗತ್ತುಗಳು ಮತ್ತೆ ಕಾಲಾನುಕ್ರಮದಲ್ಲಿ ನಿಶೇಷವಾಗುತ್ತವೆ. 9 ಮುಕ್ತಿ, ದೇಹ ಹಾಗೂ ಮನಸ್ಸುಗಳೆಂಬ ಸ್ಥೂಲ ಹಾಗೂ ಸೂಕ್ಷ್ಮ ಆವರಣಗಳಲ್ಲಿ ಸೇರಿ ಸಿಕ್ಕಿಕೊಂಡುವ ಜೀವಿಗಳಿಗೆ ನೀಡಲಾಗುವ ಮುಕ್ತಿಯು ಈ ವರ್ಗದಲ್ಲಿ ಸೆರೆ ಸಿಕ್ಕಿಕೊಂಡಿರುವ ಜೀವಿಗಳಿಗೆ ನೀಡಲಾಗುವ ಮುಕ್ತಿಯು ಈ ವರ್ಗದಲ್ಲಿ ಪರಿಶೀಲನೆಗೆ ಬರುವ ವಸ್ತು. ಸಕಲ ಐಹಿಕ ವಾತ್ಸಲ್ಯಗಳಿಂದ ಆತ್ಮವು ತನ್ನನ್ನು ಮುಕ್ತಗೊಳಿಸಿಕೊಂಡಾಗ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳನ್ನು ಬಿಟ್ಟುಕೊಡುತ್ತವೆ. ಆಗ ಅದು ಆಧ್ಯಾತ್ಮಿಕ ಯೋಗವನ್ನು ತಲುಪಿ ವೈಕುಂಠ ಅಥವಾ ಕೃಷ್ಣ ಲೋಕವನ್ನು ಸೇರಿ ಭಗವಂತನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿಲ್ಲಬಹುದು. ಆತ್ಮವು ತನ್ನ ಅಸ್ತಿತ್ವದ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತವಾದಾಗ ಅದು ಮೋಕ್ಷ ಪಡೆಯಿತು ಎನ್ನಲಾಗುತ್ತದೆ. ಭೌತಿಕದ ಪಡೆದಿದ್ದರೂ ಮೋಕ್ಷ ಗಳಿಸಿದ ದೇಹ ಪಡೆದಿದ್ದರೂ ಮೋಕ್ಷ ಗಳಿಸಿದ ಆತ್ಮನಾಗುವುದರಿಂದ ಎಂದರೆ ಜೀವನ್ಮುಕ್ತನಾಗುವುದರಿಂದ ಪ್ರಭುವಿನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತವಾಗುವುದರಿಂದ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆಶ್ರಯ 10 ಆಶ್ರಯ, ಯಾರಿಂದ ಸಕಲವು ಹೊಮ್ಮುತ್ತದೆ,
ಎಲ್ಲದಕ್ಕೂ ಆಧಾರಭೂತನೋ ಮತ್ತು ಲಯದ ಬಳಿಕ ಎಲ್ಲವೂ ಯಾರಲ್ಲಿ ನೆಲೆಗೊಳ್ಳುತ್ತದೋ ಆ ದೈವತ್ವ ಅಥವಾ ಪರಾತ್ಪರ ವಸ್ತುವೇ ಆಶ್ರಯ. ಅವನೇ ಎಲ್ಲದರ ಮೂಲ ಹಾಗೂ ಎಲ್ಲದಕ್ಕೂ ಆಧಾರ. ವೇದಾಂತ ಸೂತ್ರದಲ್ಲಿ ಹೆಸರಿಸಲಾಗಿರುವಂತೆ ಅತತೋ ಬ್ರಹ್ಮ ಜಿಜ್ಞಾಸ ಜನ್ಮಾದಿ ಅಸ್ಯ ಯತಃ ಆಶ್ರಯವನ್ನು ಪರಬ್ರಹ್ಮನ್ ಎಂದು ಕರೆಯುತ್ತಾರೆ. ಪರಬ್ರಹ್ಮನ್ ಅನ್ನೋ ಆಶ್ರಯವೆಂದು ಶ್ರೀಮದ್ ಭಾಗವತವು ವಿಶೇಷವಾಗಿ ವರ್ಣಿಸುತ್ತದೆ. ಶ್ರೀಕೃಷ್ಣನೇ ಈ ಆಶ್ರಯ. ಆದ್ದರಿಂದ ಶ್ರೀಕೃಷ್ಣ ವಿಜ್ಞಾನವನ್ನು ಅಧ್ಯಯನ ಮಾಡುವುದು ಬದುಕಿನಲ್ಲಿ ಅತ್ಯಗತ್ಯವಾಗಿ ಮಾಡಬೇಕಾದ ಕಾರ್ಯವಾಗಿರುತ್ತದೆ. ಶ್ರೀಕೃಷ್ಣನು ಸಕಲ ವ್ಯಕ್ತ ಸಂಗತಿಗಳ ಆಶ್ರಯದಾತನೆಂದು ಶ್ರೀಮದ್ ಭಾಗವತವು ಸ್ವೀಕರಿಸುತ್ತದೆ. ಏಕೆಂದರೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನು ಪ್ರತಿಯೊಂದರ ಮೂಲ, ಎಲ್ಲರ ಬದುಕಿನ ಪರಮೋಚ್ಚ ಧ್ಯೇಯ. ಇಲ್ಲಿ ಎರಡು ಬೇರೆ ಬೇರೆ ತತ್ವಗಳನ್ನು ಪರಿಶೀಲಿಸಬೇಕಾದಿದೆ. ಆಶ್ರಯ ಎಂದರೆ ಆಸರೆ ನೀಡುವವನು ಮತ್ತು ಆಶ್ರಿತ, ಆಶ್ರಯ ಬೇಕಾಗಿರುವ ಅವಲಂಬಿತರು ಎನ್ನುವವು ಪರಿಗಣಿಸಬೇಕಾದ ಎರಡು ವಿಭಿನ್ನ ತತ್ವಗಳು. ಆಶ್ರಿತನು ಆಶ್ರಯ ಎನ್ನುವ ಮೂಲ ತತ್ವದಡಿ ಅಸ್ತಿತ್ವದಲ್ಲಿರುತ್ತಾನೆ. ಪುರುಷಾವತಾರಗಳನ್ನು ಒಳಗೊಂಡಂತೆ ಸೃಷ್ಟಿಯಿಂದ ಮೊದಲು ಮಾಡಿಕೊಂಡು ಮುಕ್ತಿಯ ತನಕ ಅಲ್ಲಿಂದ ಮುಂದೆ ಅವತಾರಗಳು, ತಟಸ್ಥ ಶಕ್ತಿ ಜೀವಿಗಳು ಹಾಗೂ ಬಹಿರಂಗ ಶಕ್ತಿ ಈ ಐಹಿಕ ಜಗತ್ತು, ಈ ಎಲ್ಲವೂ ಆಶ್ರಿತರೆ. ಇವೇ ಶ್ರೀಮದ್ ಭಾಗವತದ ಮೊದಲ 9 ಸ್ಕಂದದಲ್ಲಿ ವರ್ಣಿಸಲಾಗಿರುವ ಸರ್ಗ ಇತ್ಯಾದಿ. ಮೊದಲ 9 ವರ್ಗಗಳು ಇರುತ್ತಾ ಶ್ರೀಮದ್ ಭಾಗವತದ ಪ್ರಾರ್ಥನೆಗಳು ಆಶ್ರಯ ತತ್ವವನ್ನು ಎಂದರೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ತಮ್ಮ ಗುರಿಯಾಗಿರಿಸಿಕೊಂಡಿವೆ. ಶ್ರೀಮದ್ ಭಾಗವತದ ವ್ಯಾಖ್ಯಾನ ಮಾಡಿರುವ ಪರಿಣತ ಮಹಾನುಭಾವರು ಉಳಿದ 9 ವರ್ಗಗಳನ್ನು ಸರ್ಗ ಇತ್ಯಾದಿ ಬಹು ವಿಚಕ್ಷಣೆಯಿಂದ ರೇಖಿಸಿದ್ದಾರೆ. ಕೇವಲ ಸಲನೇರ ನಿರೂಪಣೆಯಿಂದಲೂ ಮತ್ತೆ ಕೆಲವು ಸಲ ಕಥೆಗಳಂತಹ ವಿವರಣೆಗಳಿಂದಲೂ ವಿಷಯವನ್ನು ಚಿತ್ರಿಸಿದ್ದಾರೆ. ಇದನ್ನೆಲ್ಲ ಮಾಡಿರುವುದರ ನೈಜ ಉದ್ದೇಶವೆಂದರೆ ಪರಮ ದೈವವಾದ ಶ್ರೀಕೃಷ್ಣನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು. ಏಕೆಂದರೆ ಐಹಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗಳೆರಡೂ ಶ್ರೀಕೃಷ್ಣನನ್ನು ಅವಲಂಬಿಸಿ ನಿಂತಿವೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಓದಿದೆ. ಈಗ ಇಲ್ಲಿ ಅನುವಾದದಲ್ಲಿ 91 ಮತ್ತೆ 92 ಇಲ್ಲಿ ಶ್ರೀಮದ್ ಭಾಗವತದಲ್ಲಿ 10 ವಿಷಯಗಳನ್ನು ಕುರಿತು ಅಲ್ಲಿ ವರ್ಣಿಸಲಾಗಿದೆ. ಜಗತ್ ಸೃಷ್ಟಿಗೆ ಬೇಕಾಗಿರುವ ಆ ಘಟಕಾಂಶಗಳ ಸೃಷ್ಟಿ, ಮತ್ತೆ 2ನೇದು ಬ್ರಹ್ಮನು ಮಾಡಿರುವ ಸೃಷ್ಟಿ ಕಾರ್ಯಗಳು, 3 ಸೃಷ್ಟಿಯ ಪಾಲನೆ ಹೇಗೆ, 4 ಪ್ರಾಮಾಣಿಕರಿಗೆ ತೋರಿಸಲಾಗುವಂತಹ ವಿಶೇಷ ಅನುಗ್ರಹ, 5 ಕಾರ್ಯಶೀಲತೆಗೆ ನೀಡಲಾಗುವಂತಹ ಚಾಲನೆ, ನ್ಯಾಯ, 6ನೇದು ನ್ಯಾಯ ಪರಿಪಾಲಿಸುವ ಜನರಿಗೆ ವಿಧಿಸಲಾಗಿರುವಂತಹ ವಿಶೇಷ ಕಾರ್ಯಗಳು, 7 ಭಗವಂತನ ಅವತಾರಗಳ ವರ್ಣನೆ, 8 ಸೃಷ್ಟಿಯ ಲೀಲಾ ಲಯ ಕಾರ್ಯ, 9 ಸ್ಥೂಲ ಮತ್ತು ಸೂಕ್ಷ್ಮ ಐಹಿಕ ಅಸ್ತಿತ್ವಗಳಿಂದ ಮುಕ್ತಿ, ಮತ್ತು 10ನೇದಾಗಿ ಅಂತಿಮ ಆಶ್ರಯ ದೇವೋತ್ತಮ ಪರಮಪುರುಷ. ಉಳಿದ ಎಲ್ಲರ ಆಶ್ರಯ ಯಾವುದೆಂದು ಇದು 10ನೆಯ ವಿವರ ಏನಂತೇಳಿ ಹೇಳಿದ್ರು. ಆಶ್ರಯ, ಈ ಅಂತಿಮ ಆಶಯವನ್ನು ಉಳಿದ 9 ಅಂಶಗಳಿಂದ ಬೇರ್ಪಡಿಸಲು ಮಹಾಜನರು ಮಾಡಿರುವುದು ಹೀಗೆ. ಈ 9 ಅಂಶಗಳನ್ನು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಪ್ರಾರ್ಥನೆಗಳ ಮೂಲಕ ಅಥವಾ ನೇರವಾದ ವಿವರಣೆಗಳ ಮೂಲಕ ಅದನ್ನು ಇಲ್ಲಿ ಸಾದರಪಡಿಸಿದ್ದಾರೆ. ಭಾವಾರ್ಥದಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ, ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದದ 10ನೇ ಅಧ್ಯಾಯದ 1 ಮತ್ತೆ 2 ಅಲ್ಲಿ ಮೇಲಿನ 2 ಶ್ಲೋಕಗಳು ಆ ಭಾಗವತ ಗ್ರಂಥದಲ್ಲಿ ಚರ್ಚಿಸಲಾಗಿದೆ. ಅದು 10 ವಿಷಯಗಳ ಯಾದಿ ನೀಡುತ್ತದೆ. ಈ 10 ವಿಷಯಗಳು, ಇವುಗಳಲ್ಲಿ 10ನೆಯದು ವಸ್ತುಸಾರ, ಉಳಿದ 9 ವಸ್ತುಸಾರದಿಂದ ಉತ್ಪನ್ನವಾದ ವಿಷಯಗಳು. ಭಾಗವತದಲ್ಲಿ ನಿರೂಪಿತವಾಗಿರುವ ಆ ವಿಷಯಗಳನ್ನು ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಸರ್ಗ ಅಂದ್ರೆ ಏನು? 1 ಸರ್ಗ ಅದು ವಿಷ್ಣುವಿನ ಮೊದಲ ಸೃಷ್ಟಿ. ಸರ್ಗದಲ್ಲಿ, ಸರ್ಗ ಸ್ವರ್ಗ ಅಲ್ಲ, ಸರ್ಗ. ಸರ್ಗದಲ್ಲಿ
ವಿಷ್ಣುವಿನ ಮೊದಲ ಸೃಷ್ಟಿ, ಅದು ಪಂಚಮಹಾಭೂತಗಳು. ಆಮೇಲೆ ಇಂದ್ರಿಯ ಗ್ರಹಿಕೆಯ 5 ವಸ್ತುಗಳು, 10 ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು. ಹಾಗೆ ಅಲ್ಲಿ ಮನಸ್ಸು, ಬುದ್ಧಿ, ಮಿಥ್ಯಾ ಅಹಂಕಾರ, ಒಟ್ಟು ಐಹಿಕ ಶಕ್ತಿ, ಈ ಎಲ್ಲವೂ ವಿಶ್ವರೂಪ ಅಥವಾ ಐಹಿಕ ಶಕ್ತಿ ಅಥವಾ ವಿಶ್ವರೂಪ 24 ಘಟಕಾಂಶಗಳು ಬಂದಿದೆ ಅಲ್ಲ. ಲೆವೆಲ್ 1 ಅಲ್ಲಿ, ಲೆವೆಲ್ 2 ಅಲ್ಲಿ, ಲೆವೆಲ್ 3 ಅಲ್ಲಿ, ಲೆವೆಲ್ 3 ಇಲ್ಲ. ಬಂದಿದಾ? ನೆನಪಿದೆಯಾ? ಇತ್ತು ಮಾತಾಜಿ. ಹೌದು Yes. ಮಾತಾಜಿ. ಏನೆಲ್ಲ 24 ಘಟಕಾಂಶಗಳು ಹೇಳ್ಬೋದಾ? ನಮ್ಮ ಶರೀರ ಯಾವುದರಿಂದ ಆಗಿದೆ? ಪಂಚಮಹಾಭೂತ. ಪಂಚಮಹಾಭೂತಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಮತ್ತೆ ಬುದ್ಧಿ 10, 15. ಅವ್ಯಕ್ತವಾದದ್ದೊಂದು ಪ್ರಧಾನ, ಅದು ಮತ್ತೆ ಕಣ್ಣು, ಕಿವಿ, ಮೂಗು, ಕಣ್ಣು, ಅದು ಕಿವಿ, ಬಂತು. ಮೂಗು. ಹೌದು. ಅದು 5. ಸ್ಪರ್ಶ, ರುಚಿ, ಅದೆಲ್ಲ ಬಂತು. ಅದೆಲ್ಲ ಒಟ್ಟು ಸೇರಿ 24. ಲಾಸ್ಟಿಗೆ ಆ ವಿಶ್ವರೂಪ ಅಥವಾ ಈ ಐಹಿಕ ಶಕ್ತಿ ಯಾವುದುಂಟು ಅದು, ಅಂದ್ರೆ ಈ ಐಹಿಕದಲ್ಲಿ ಇರುವಂತದ್ದು ಎಲ್ಲ ಪ್ರಕೃತಿಗಳು, ಅದೆಲ್ಲ ಕೂಡಿ 24 ಘಟಕಾಂಶಗಳು. ಅದೇ ಸರ್ಗ. ಹಾಗೆ ವಿಸರ್ಗ ಅಂತ ಹೇಳಿದ್ರೆ ಅನುಸಂಗಿಕ ಸೃಷ್ಟಿ ಅಥವಾ ಬ್ರಹ್ಮನು ಚರಾಚರ ಜೀವಿಗಳನ್ನು ಬ್ರಹ್ಮಾಂಡದಲ್ಲಿ ಸೃಷ್ಟಿಸಿದ ವಿಷಯ. ಅನುಸಂಗಿಕ ಸೃಷ್ಟಿ, ಈ ಸೃಷ್ಟಿಯನ್ನು ಮಾಡಿದ್ದಾನೆ, ಅಥವಾ ಈ ಏನಂತ ಹೇಳಿದ್ರೆ ಬ್ರಹ್ಮ ಚರಾಚರ ಜೀವಿಗಳನ್ನು ಬ್ರಹ್ಮಾಂಡದಲ್ಲಿ ಎಲ್ಲ ಸೃಷ್ಟಿಸಿದ ವಿಷಯ. ಅಲ್ಲಿ ಬೆಟ್ಟ, ಗುಡ್ಡ, ಕಾಡು ಎಲ್ಲ ಬಂತು, ಅದಕ್ಕೆ ಚಲನೆ ಇಲ್ಲ. ಚಲಿಸುವಂತವರು ನಾವೆಲ್ಲ 84 ಲಕ್ಷ ಜೀವರಾಶಿ ಅಲ್ಲವಾ? ಇದೆಲ್ಲ ಸೃಷ್ಟಿಸಿದ ವಿಷಯವನ್ನೇ ವಿಸರ್ಗ ಅಂತೇಳಿ ಹೇಳ್ತೇವೆ. ಇದು ನಮಗೆ ಭಕ್ತಿ ವೈಭವದಲ್ಲಿ ಈ ಕ್ವಶನ್ ಬಂದಿದೆ, ಸರ್ಗ ವಿಸರ್ಗ ಅಂತೇಳಿ. ಚಿತ್ರಮೋಹಿನಿ ಮಾತಾಜಿ ಇದ್ದಾರಾ? ಬಂದಿದಾ ಮಾತಾಜಿ? ಇಲ್ಲವಾ? ಇದ್ದಾರೆ. ಅದಕ್ಕೆ ಉತ್ತರ ಇದೆ, ಸರ್ಗ ವಿಸರ್ಗ. ಇಲ್ಲಿ ಬಂದಿದೆ ಅಲ್ವಾ ಸರ್ಗ ವಿಸರ್ಗ? ಇದ್ರಲ್ಲಿ ಉಂಟು ಮಾತಾಜಿ, ಅದೇ 2 ಸಾಕು ಅದಕ್ಕೆ. ನಾನೇ ಓದ್ತೇನೆ ಮಾತಾಜಿ, 1 ನಿಮಿಷ. ಓದಿ. ಸ್ಕ್ರೀನ್ ಎಲ್ಲೆಲ್ಲೋ ಹೊರಟೋಗುತ್ತೆ, ಅದಕ್ಕೆ. ಒಂದು ನಿಮಿಷ ಮಾತಾಜಿ, ಕನ್ನಡಕ ಹಾಕೋತಿ. ಹರೇ ಕೃಷ್ಣ. ಸರ್ಗ ವಿಷ್ಣುವಿನ ಮೊದಲ ಸೃಷ್ಟಿ, ಪಂಚಮಹಾಭೂತಗಳು, ಇಂದ್ರಿಯ ಗ್ರಹಿಕೆಯ 5 ವಸ್ತುಗಳು ಮತ್ತು 10 ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಮಿಥ್ಯಾಹಂಕಾರ ಮತ್ತು ಒಟ್ಟು ಐಹಿಕ ಶಕ್ತಿ ಅಥವಾ ವಿಶ್ವರೂಪ, ಈ ಎಲ್ಲವನ್ನು ಅಭಿವ್ಯಕ್ತಗೊಳಿಸಿದ್ದು, ಇದಕ್ಕೆ ಸರ್ಗ. ವಿಸರ್ಗ ಅಂದರೆ ಅನುಷಂಗಿಕ ಸೃಷ್ಟಿ ಅಥವಾ ಬ್ರಹ್ಮನು ಚರಾಚರ ಜೀವಿಗಳನ್ನು ಬ್ರಹ್ಮಾಂಡದಲ್ಲಿ ಸೃಷ್ಟಿಸಿದ ವಿಷಯ. ಸೊ ಇದನ್ನ ವಿಸರ್ಗ ಅಂತಾರೆ. 3ನೇದು ಸ್ಥಾನ. ದೇವೋತ್ತಮ ಪುರುಷ ವಿಷ್ಣುವಿನಿಂದ ಬ್ರಹ್ಮಾಂಡ ಪಾಲನೆ. ಬ್ರಹ್ಮ ಹಾಗೂ ಶಿವನಿಗೆ ಹೋಲಿಸಿದರ ವಿಷ್ಣುವಿನ ಕಾರ್ಯಭಾರ ಬಹು ಮುಖ್ಯವಾದದ್ದು ಮತ್ತು ಹೆಚ್ಚಿನ ವೈಭವ ಹಾಗೂ ಮಹತ್ವವುಳ್ಳದ್ದು. ಇದು ಬೇಕಂತ ಇಲ್ಲ ಮಾತಾಜಿ, ಅಲ್ಲಿ ನಮ್ಗೆ ಕೇಳಿದವರು ಸರ್ಗ ಮತ್ತೆ ವಿಸರ್ಗ ಮಾತ್ರ, ಅದು ಇದ್ರಲ್ಲಿ. ಆಮೇಲೆ ಇದ್ರಲ್ಲಿ ಅವರು ಹೇಳಿದ್ರಲ್ಲ ಭಾಗವತಂ 1 ಮತ್ತೆ 2 ಅದರಲ್ಲಿ ಇದೆ ಅಂತೇಳಿ, ಅಲ್ಲಿ 16 ಅಂಶಗಳ ಮೂಲ ರೂಪದ ಸೃಷ್ಟಿ ಅಂದ್ರೆ ಪಂಚಮಹಾಭೂತಗಳು ಯಾವುದು ಅಂದ್ರೆ ಅಗ್ನಿ, ಜಲ, ಪೃಥ್ವಿ, ವಾಯು ಮತ್ತು ಆಕಾಶ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಹಾಗೆ ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ, ಚರ್ಮ ಮತ್ತು ಮನಸ್ಸು, ಅದು ಸರ್ಗ. ಹಾಗೆ ಪ್ರಕೃತಿ ಗುಣ, ಪ್ರಕೃತಿಯ ಇದು ಅದರ ಒಟ್ಟಿಗೆ ಮನಸ್ಸು, ಬುದ್ಧಿ, ಅಹಂಕಾರ. ಅದು ಬೇಕಾದ್ರೆ ಬರೀಬಹುದು, ನಿಮ್ಮ ಮಾರ್ಕ್ಸ್ ನೋಡಿ ಅದನ್ನು ಬರೆಯುವಂತ. ಇದು ಓದ್ಬಿಡ್ಲಾ ಮಾತಾಜಿ ಹಂಗಾದ್ರೆ? ಅದಾಯ್ತು ಮಾತಾಜಿ, ಇದು ಎಲ್ಲ ಓದಿ ಆಯ್ತು. ಓದಿ ಆಯ್ತಾ? ಇಲ್ಲಿ ಬಂದಿದೆ ಅಂತ ಹೇಳಿದ್ರ? ಓಕೆ. ಅದೇ ನಿಮಗೆ ಗೊತ್ತಿರ್ಲಿ ಅಂತ ಹೇಳಿ, ಅದೇ ಭಕ್ತಿ ವೈಭವದಲ್ಲಿ ಇದ್ದಾರೆ ಅವರಿಗೆ ಗೊತ್ತಿರ್ಲಿ. ಅದೇ ಯಾವ್ದು ಇದು ಚಾಪ್ಟರ್ ಮಾತಾಜಿ? ನಾನು ನೋಡ್ಲಿಲ್ಲ. ಚಾಪ್ಟರ್ 10ರಲ್ಲಿ ನಮ್ಗೆ ಬಂದಿದೆ ಮಾತಾಜಿ. ಅದ್ರಲ್ಲಿ ಅಲ್ಲ ಇಲ್ಲಿ ನಮ್ಮ ಚೈತನ್ಯ ಇದ್ರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಅಧ್ಯಾಯ 2 91 92ನೇ ಶ್ಲೋಕದಲ್ಲಿ ಇದೆ.
ಓಕೆ, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಓಕೆ. ಸ್ಥಾನ ದೇವೋತ್ತಮ ಪುರುಷ ವಿಷ್ಣುವಿನಿಂದ ಬ್ರಹ್ಮಾಂಡ ಪಾಲನೆ. ಬ್ರಹ್ಮ ಹಾಗೂ ಈ ಶಿವನಿಗೆ ಹೋಲಿಸಿದ್ರೆ ವಿಷ್ಣುವಿನ ಕಾರ್ಯಭಾರ ಅಲ್ಲಿ ತುಂಬಾ ಮುಖ್ಯವಾದದ್ದು. ಅದು ಹೆಚ್ಚಿನ ವೈಭವ ಹಾಗೂ ಮಹತ್ವದುಳ್ಳದು. ಏಕೆಂದ್ರೆ ಇಲ್ಲಿ ಕ್ರಮಗತವಾಗಿ ಬ್ರಹ್ಮನು ಸೃಷ್ಟಿ ಮಾಡ್ತಾ ಇದ್ದಾನೆ. ಸೃಷ್ಟಿಕರ್ತನೇ ಬ್ರಹ್ಮ. ಇಲ್ಲಿ ಸೆಕೆಂಡರಿ, ಫಸ್ಟ್ ಸೃಷ್ಟಿ ಮಾಡುವುದೇ ಯಾರು? ಭಗವಂತ. ಸೆಕೆಂಡರಿ ಸೃಷ್ಟಿಕರ್ತನೇ ಇವನು ಬ್ರಹ್ಮ. ಹಾಗೂ ಶಿವ ಪ್ರಲಯ ಮಾಡುವವನು, ಲಯ ಮಾಡುವವನು. ಆದರೂ ಎಲ್ಲದರ ಪಾಲನೆ ಮಾಡುವವನು ಯಾರು? ವಿಷ್ಣು. ವಿಷ್ಣುವಿನಿಂದ ಪಾಲನೆ ಆಗ್ತದೆ. ದೇವರದೆಲ್ಲ ಸ್ಥಾನವನ್ನು ಕೊಟ್ಟಿದ್ದಾರೆ 3 ಜನರದ್ದು ಸಹ. ಆದ್ರೆ ಎಲ್ಲರಿಗೂ ಕೂಡ ಮೇನ್ ದೇವೋತ್ತಮ ಪರಮ ಪುರುಷ ವಿಷ್ಣು, ಕೃಷ್ಣ. ಅಂದ್ರೆ ಅಲ್ಲಿ ಪಾಲನೆ ಮಾಡುವುದೇ ವಿಷ್ಣು. ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ, ಇವರು ಶಿವ ಲಯ ಮಾಡುವುದು ಅಂತ ಹೇಳಿ ಹೇಳ್ತಾರೆ. ಪೋಷಣೆ ನೆಕ್ಸ್ಟ್ 4ನೇದು. ಭಗವಂತನು ತನ್ನ ಭಕ್ತರ ವಿಷಯದಲ್ಲಿ ತೋರಿಸುವ ವಿಶೇಷ ಕಾಳಜಿ ಹಾಗೂ ನೀಡುವ ರಕ್ಷಣೆಗಳು ಈ ವರ್ಗದಲ್ಲಿ ಬರ್ತದೆ. ತನ್ನ ಭಕ್ತರ ವಿಷಯದಲ್ಲಿ ತೋರಿಸುವಂತಹ ವಿಶೇಷ ಕಾಳಜಿ ಹಾಗೂ ನೀಡುವಂತಹ ರಕ್ಷಣೆ ಇದು ವರ್ಗದಲ್ಲಿ ಬರ್ತದೆ. ಒಬ್ಬ ರಾಜನು ತನ್ನ ದೇಶ ಹಾಗೂ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿದ್ರೂ ತನ್ನ ಹೊಟ್ಟೆಯ ಮಕ್ಕಳ ವಿಚಾರಕ್ಕೆ ವಿಶೇಷ ವಾತ್ಸಲ್ಯವನ್ನು ತೋರಿಸ್ತಾನೆ. ಹೀಗೆ ದೇವೋತ್ತಮ ಪರಮಪುರುಷ ತನಗೆ ಸಂಪೂರ್ಣವಾಗಿ ಶರಣಾಗತರಾದ ಭಕ್ತರ ವಿಷಯಕ್ಕೆ ವಿಶೇಷ ಲಕ್ಷ್ಯವನ್ನು ನೀಡುತ್ತಾನೆ. ಭಗವಂತ ಪೋಷಣೆ ಹೇಗೆ ಮಾಡ್ತಾನೆ ಅಂತೇಳಿ ನೋಡಿ. ಭಗವಂತ ಭಕ್ತರ ವಿಷಯದಲ್ಲಿ ಅವನು ವಿಶೇಷ ಕಾಳಜಿ ತೋರಿಸ್ತಾನೆ. ಅವರಿಗೆ ನೀಡುವ ರಕ್ಷಣೆಗಳು ಕೂಡ ಈ ವರ್ಗದಲ್ಲಿ ಬರ್ತದೆ, ಪೋಷಣೆಯ ವರ್ಗದಲ್ಲಿ. ಒಬ್ಬ ರಾಜ ಹೇಗೆ ತನ್ನ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಅವನು ಭಾವಿಸ್ತಾನೋ, ಹಾಗೆ ತಾಯಿ ತನ್ನ ಮಕ್ಕಳ ವಿಚಾರಕ್ಕೆ ಬಂದಾಗ ತನ್ನ ಹೊಟ್ಟೆಯ ಮಕ್ಕಳ ವಿಚಾರಕ್ಕೆ ಅವಳು ವಿಶೇಷ ವಾತ್ಸಲ್ಯವನ್ನು ತೋರಿಸ್ತಾಳೆ. ದೇವೋತ್ತಮ ಪರಮಪುರುಷ ಸಂಪೂರ್ಣವಾಗಿ ಯಾರು ಶರಣಾಗತರಾಗ್ತಾರೋ ಅಂತ ಭಕ್ತರ ವಿಶೇಷಕ್ಕೆ ಆ ಭಕ್ತರ ವಿಷಯಕ್ಕೆ ಅವನು ವಿಶೇಷವಾದ ಲಕ್ಷ್ಯವನ್ನು ನೀಡುತ್ತಾನೆ. ಮೇಲ್ ಮಾಡ್ಬೇಕು ಮಾತಾಜಿ. ಹಾಗೆ 5ನೇದು ಊತಿ. ಊತಿ ಅಂತ ಹೇಳಿದ್ರೆ ಇಲ್ಲಿ ಸೃಷ್ಟಿಸಬೇಕೆನ್ನುವ ಪ್ರೇರಣೆಯಾಗುವುದು ಮತ್ತು ಮುಂತೊಡಗುವ ಊರ್ಜೆ ಎಲ್ಲ ಅನ್ವೇಷಣೆಗಳಿಗೂ ಕಾರಣ. ಹೌದು, ಇಲ್ಲಿ ಸೃಷ್ಟಿಸಬೇಕು ಎನ್ನುವಂತಹ ಪ್ರೇರಣೆಯಾಗುವುದು ಅಥವಾ ಮುಂತೊಡಗುವ ಊರ್ಜೆ ಅಥವಾ ಎಲ್ಲ ಅನ್ವೇಷಣೆಗಳಿಗೆ ಕಾರಣ. ನಾವಿಲ್ಲಿ ಸೃಷ್ಟಿಸಬೇಕೆನ್ನುವ ಪ್ರೇರಣೆ. ಹಾಗೆ ಕಾಲ, ಸ್ಥಳ, ಗುರಿ ಇವುಗಳ ಅನುಸಾರ ಈ ಕಾರ್ಯವು ನಡೀತಾ ಇರ್ತದೆ. ಇದೆಲ್ಲದರ ವಿವರ ಊತಿ ಈ ವರ್ಗದಲ್ಲಿ ಇದೆ ಅಂತೇಳಿ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಮನ್ವಂತರ. 6ನೇದು. ಅಲ್ಲಿ ಮಾನವ ಜನ್ಮ ಪಡೆದಿರುವಾಗ ಅದರಲ್ಲಿ ಪರಿಪೂರ್ಣತೆ ಸಾಧಿಸಬೇಕೆಂದು ಅಪೇಕ್ಷಿಸುವ ಜನರಿಗೆ ನಿಯಂತ್ರಕ ತತ್ವಗಳನ್ನು ಬೋಧಿಸುವ ಮನುಗಳ ಆಳ್ವಿಕೆಯ ಕಾಲಾವಧಿಯ ವಿವರಗಳು ಈ ವರ್ಗದಲ್ಲಿ ಇದೆ. ಮಾನವ ಜನ್ಮ ಪಡೆದಿರುವಾಗ ಅದರಲ್ಲಿ ಪರಿಪೂರ್ಣತೆ ಸಾಧಿಸಬೇಕು ಅಂತೇಳಿ ಯಾರು ಅಪೇಕ್ಷಿಸ್ತಾರ ಅಂತಹ ಜನರಿಗೆ ನಿಯಂತ್ರಕ ತತ್ವಗಳನ್ನು ಬೋಧಿಸುವಂತಹ ಆ ಮನುಗಳ ಆಳ್ವಿಕೆಯ ಕಾಲಾವಧಿಯ ವಿವರಗಳು ಈ ಮನ್ವಂತರದಲ್ಲಿ ಇದೆ, ವರ್ಗದಲ್ಲಿ ಇದೆ. ಬದುಕಿನ ಪರಿಪೂರ್ಣ ಘಟ್ಟ ಮುಟ್ಟಬೇಕೆನ್ನುವವರಿಗೆ ಈ ಮನು ಸಂಹಿತೆಯು ಮನುವು ಹೇಳುವ ವಿಧಿ ನಿಷೇಧಗಳು ಮಾರ್ಗದರ್ಶನ ಮಾಡಬಲ್ಲದು. ಹಾಗೆ ನೆಕ್ಸ್ಟ್ 7ನೇದು ಈಶಾನುಕತ. ದೇವೋತ್ತಮ ಪುರುಷನ ಬಗೆಗೆ ಧರ್ಮ ಗ್ರಂಥಗಳಲ್ಲಿ ಲಭ್ಯವಿರುವ ವಿವರಗಳು ಈ ವರ್ಗದಲ್ಲಿ ಸೇರುತ್ತದೆ. ದೇವೋತ್ತಮ ಪರಮಪುರುಷನ ಬಗೆಗಿರುವಂತಹ ಧರ್ಮ ಗ್ರಂಥಗಳಲ್ಲಿ ನಮ್ಗೆ ಆ ವಿವರಗಳೆಲ್ಲ ಸಿಗ್ತದೆ. ಧರೆಯಲ್ಲಿ ಭಗವಂತನು ಎತ್ತಿದ ಅವತಾರಗಳು ಹಾಗೂ ಅವನ ಭಕ್ತರ ಕಾರ್ಯಚಟುವಟಿಕೆಗಳು ಇದೆಲ್ಲ ಈ ವೇದ ಧರ್ಮ ಗ್ರಂಥಗಳಲ್ಲಿ ಎಲ್ಲದರಲ್ಲೂ ಕೂಡ ನಮ್ಗೆ ಇದನ್ನು ವರ್ಣಿತವಾಗಿ ವಿವರವಾಗಿ ತಿಳಿಸಿದ್ದಾರೆ. ಈ ವಿಷಯಗಳನ್ನು ಒಳಗೊಂಡ ಶಾಸ್ತ್ರ ಗ್ರಂಥಗಳು ಮಾನುಷ ಬದುಕಿಗೆ ಅವನ ಉನ್ನತಿಗೆ ಇದು ಅತ್ಯಗತ್ಯವಾಗಿ ಬೇಕಾದವು. ಹಾಗೆ 8ನೇದು ನಿರೋಧ.
ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ ಎಲ್ಲಾ ಶಕ್ತಿಗಳು ನಾಶ ಆಗ್ತದೆ, ಲಯ. ಈ ವರ್ಗದಲ್ಲಿ ಇದನ್ನು ನಿರೋಧ, ಈ ವರ್ಗದಲ್ಲಿ ಅದನ್ನು ಪ್ರಧಾನ ವಿಷಯವಾಗಿ ಚರ್ಚಿಸಲಾಗಿದೆ. ಇಂತಹ ಶಕ್ತಿಗಳು ನಿರಂತರವಾಗಿ ಕಾರಣ ಸಮುದ್ರದಲ್ಲಿ ಪವಡಿಸಿರುವಂತಹ ದೇವೋತ್ತಮ ಪರಮ ಪುರುಷನಿಂದ ಒಮ್ಮಿದವುಗಳಾಗಿದೆ. ಯಾರು? ಕಾರಣೋದಕಶಾಹಿ ವಿಷ್ಣು ಪುರುಷಾವತಾರದಲ್ಲಿರುವವನು. ಕಾರಣ ಸಮುದ್ರದಲ್ಲಿ ಇರುವವನು ಯಾರು? ಕಾರಣೋದಕಶಾಹಿ ವಿಷ್ಣು, ಮಹಾವಿಷ್ಣು. ಅವನಿಂದ ಬಂದಿದೆ. ಪ್ರಭುವಿನ ಅವನ ಉಸಿರಾಟದ ಕ್ರಿಯೆಯ ಮೂಲಕ ಅಭಿವ್ಯಕ್ತವಾಗುವ ಜಗತ್ತುಗಳು ಮತ್ತೆ ಕಾಲಾನುಕ್ರಮಗಳಲ್ಲಿ ನಿಶೇಷವಾಗುತ್ತದೆ. ಇದು ಕೂಡ ಒಂದು ಕ್ವಶನ್ ಅಲ್ಲಿ ಇತ್ತು ಮಾತಾಜಿ, ನಾನು ಆಗ ಓದಿದೆ. ಯಾವ ಕ್ವಶನ್ ಏನು ಅಂತ ನನ್ಗೂ ನೆನಪಿದೆ. ಅಂದ್ರೆ ಆ ಭಗವಂತನ ಉಸಿರಾಟ, ನುಚ್ಛ್ವಾಸ ಮತ್ತೆ ನಿಶ್ವಾಸ, ಆದ್ರಿಂದ ಅನೇಕ ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ತದೆ. ಹಾಗೆಯೇ ಭಗವಂತ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವಾಗ ಎಲ್ಲವೂ ಕೂಡ ನಾಶ ಆಗ್ತದೆ. ಮುಕ್ತಿ ನೆಕ್ಸ್ಟ್ ಬರುವುದು ಮುಕ್ತಿ. ದೇಹ ಹಾಗೂ ಮನಸ್ಸುಗಳೆಂಬ ಸ್ಥೂಲ ಹಾಗೂ ಸೂಕ್ಷ್ಮ ಆವರಣಗಳಲ್ಲಿ ಸೆರೆ ಸಿಕ್ಕಿಕೊಂಡಿರುವ ಜೀವಿಗಳಿಗೆ ನೀಡಲಾಗುವ ಮುಕ್ತಿಯು ಈ ವರ್ಗದಲ್ಲಿ ಪರಿಶೀಲನೆಗೆ ಬರುವ ವಸ್ತು. ನೋಡಿ, ಮುಕ್ತಿ ದೇಹ ಮತ್ತೆ ಮನಸ್ಸುಗಳೆಂಬ ಈ ಸ್ಥೂಲ ಮತ್ತೆ ಸೂಕ್ಷ್ಮ ಆವರಣಗಳು. ದೇಹ ಆಗುವುದೇ ಸ್ಥೂಲ ಮತ್ತೆ ಸೂಕ್ಷ್ಮ, ಅದರಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ ನಾವು. ಅಂತಹ ಜೀವಿಗಳು, ಈಗ ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜೀವಿಗಳಿಗೆ ನೀಡಲಾಗುವ ಮುಕ್ತಿ ಈ ಹಂತದಲ್ಲಿ ಬರ್ತದೆ. ಅದರಲ್ಲಿ ಸಕಲ ಐಹಿಕ ವಾತ್ಸಲ್ಯಗಳಿಂದ ಆತ್ಮವು ತನ್ನನ್ನು ಮುಕ್ತಗೊಳಿಸಿಕೊಂಡಾಗ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ಬಿಟ್ಟುಕೊಡುತ್ತದೆ. ಆಗ ಅದು ಆಧ್ಯಾತ್ಮಿಕ ಯೋಮವನ್ನು ತಲುಪಿ ವೈಕುಂಠ ಅಥವಾ ಕೃಷ್ಣ ಲೋಕವನ್ನು ಸೇರಿ ಭಗವಂತನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿಲ್ಲಬಹುದು. ಆಧ್ಯಾತ್ಮಿಕ ಆತ್ಮವು ತನ್ನ ಅಸ್ತಿತ್ವದ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತವಾದಾಗ ಅದು ಮೋಕ್ಷ ಪಡೆಯುತ್ತದೆ. ಭೌತಿಕ ದೇಹ ಪಡೆದಿದ್ರು ಕೂಡ ಮೋಕ್ಷ ಗಳಿಸಿದ ಆತ್ಮನಾಗುವುದರಿಂದ, ಅಂದ್ರೆ ಜೀವನ್ಮುಕ್ತ ಆಗುವುದರಿಂದ ಪ್ರಭುವಿನ ಆ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರುವುದು ಸಾಧ್ಯವಾಗುತ್ತದೆ. ನೆಕ್ಸ್ಟ್ 10ನೇದು ಕೊನೆಯದಾಗಿ ಆಶ್ರಯ. ಅಂತಿಮದು ಇದು ಆಶ್ರಯದು. ಇದೇ ದೇವೋತ್ತಮ ಪರಮ ಪುರುಷನದು ಬಗ್ಗೆ ಹೇಳುವಂಥದ್ದು. ಯಾರಿಂದ ಎಲ್ಲ ಸಕಲವೂ ಹೊರ ಹೊಮ್ಮುತ್ತದೋ, ಯಾರು ಎಲ್ಲದಕ್ಕೂ ಮೂಲಭೂತ ಆಧಾರಭೂತ ಮತ್ತೆ ಲಯದ ಬಳಿಕ ಕೂಡ ಅವನು ಎಲ್ಲವೂ ಯಾರಲ್ಲಿ ನೆಲೆಗೊಳ್ತದೆ. ನಮ್ಮದೆಲ್ಲ ಲಯ, ಎಲ್ಲ ಸೃಷ್ಟಿ ಬ್ರಹ್ಮಾಂಡಗಳ ಎಲ್ಲ ಲಯ ಆದ್ರೂ ಕೂಡ ಭಗವಂತನಲ್ಲಿ ಯಾರು ಎಲ್ಲ ನೆಲೆಗೊಳ್ಳುತ್ತದೋ, ಎಲ್ಲವೂ ಯಾರಲ್ಲಿ ನೆಲೆಗೊಳ್ಳುತ್ತದ್ದೋ ಆ ದೈವತ್ವ ಅಥವಾ ಪರಾತ್ಪರ ವಸ್ತುವೇ ಆಶ್ರಯ, ಭಗವಂತನ ಆಧಾಮ. ಅವನೇ ಎಲ್ಲದರ ಮೂಲ ಹಾಗೂ ಎಲ್ಲದಕ್ಕೂ ಆಧಾರ. ವೇದಾಂತ ಸೂತ್ರದಲ್ಲಿ ಹೆಸರಿಸಲಾಗಿರುವಂತೆ ಅತತೋ ಬ್ರಹ್ಮ ಜಿಜ್ಞಾಸ ಜನ್ಮಾದಿ ಯಸ್ಯ ಅಥ ಅಸ್ಯ ಯತಃ. ಆಶ್ರಯವನ್ನು ಇದನ್ನು ಪರಬ್ರಹ್ಮನ್ ಎಂದು ಕರೆಯುತ್ತಾರೆ. ಪರಬ್ರಹ್ಮನ್ ಅನ್ನು ಆಶ್ರಯವೆಂದು ಶ್ರೀಮದ್ ಭಾಗವತ ವಿಶೇಷವಾಗಿ ಅದನ್ನು ವರ್ಣಿಸುತ್ತದೆ. ಶ್ರೀಕೃಷ್ಣನೇ ಈ ಆಶ್ರಯ. ಆದ್ದರಿಂದ ಶ್ರೀಕೃಷ್ಣ ವಿಜ್ಞಾನವನ್ನು ಅಧ್ಯಯನ ಮಾಡುವುದು ಬದುಕಿನಲ್ಲಿ ಅತ್ಯಗತ್ಯವಾಗಿ ಮಾಡಬೇಕಾದ ಕಾರ್ಯವಾಗಿದೆ. ಶ್ರೀಕೃಷ್ಣನು ಇಲ್ಲಿ ಸಕಲ ವ್ಯಕ್ತ ಸಂಗತಿಗಳ ಆಶ್ರಯದಾತವನು. ಅದನ್ನೇ ಶ್ರೀಮದ್ ಭಾಗವತ ಸ್ವೀಕರಿಸ್ತದೆ. ಏಕೆಂದ್ರೆ ಇಲ್ಲಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ, ಅವನು ಎಲ್ಲದರದು ಮೂಲ, ಎಲ್ಲರ ಬದುಕಿನ ಪರಮೋಚ್ಚ ಧ್ಯೇಯ ಅದೇ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ಸಿಗ್ತದೆ ನಮ್ಗೆ ಆಶ್ರಯ? ಹರೇ ಕೃಷ್ಣ. ನಮ್ಮ ಮನೆಯ ಒಳಗೆಯ ಭಗವಂತನ ಪಾದ ಇಲ್ಲ, ಅಲ್ಲ ಭಗವಂತ ಮಾತಾಜಿ, ಭಗವಂತನ ಲಾಸ್ಟ್ ಕೊನೆಗೆ ಗೋಲೋಕದಲ್ಲಿ. ಗೋಲೋಕ. ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಪರಿಪೂರ್ಣವಾದ ಭಕ್ತಿ ಸೇವೆ ಮಾಡ್ಬೇಕು. ಅಷ್ಟು ಪರಿಪೂರ್ಣತೆಯನ್ನು ನಾವು ಪಡೆದಿರ್ಬೇಕು. ಹಾಗಾದ್ರೆ ಮಾತ್ರ ನಮ್ಗೆ ಆಶ್ರಯ ಸಿಗ್ತದೆ.
ಅಲ್ಲವಾ? ಹೌದು ಮಾತಾಜಿ. ಇದೇ ನಮ್ಮ ಗುರಿಯಾಗಿರ್ಬೇಕು. ಇಲ್ಲಿ 2 ಬೇರೆ ಬೇರೆ ತತ್ವಗಳನ್ನು ಪರಿಶೀಲಿಸಬೇಕಾಗಿದೆ. ಒಂದು ಆಶ್ರಯ ಎಂದರೆ ಆಸರೆ ಯಾರು ನೀಡ್ತಾನೆ ಅವನು, ಮತ್ತು ಇನ್ನೊಂದು ಆಶ್ರಿತ ಅಂದ್ರೆ ಆಶ್ರಯ ಬೇಕಿರುವಂತಹ ಅವಲಂಬಿತರು ಅಂತ ಹೇಳಿ ಇಲ್ಲಿ 2 ವಿಭಿನ್ನ ತತ್ವಗಳು, ಬೇರೆ ಬೇರೆ ತತ್ವಗಳು ಇದೆ. ಆಶ್ರಿತನು ಆಶ್ರಯ ಎನ್ನುವ ಮೂಲ ತತ್ವದ ಅಡಿ ಅಸ್ತಿತ್ವದಲ್ಲಿ ಇರ್ತಾನೆ. ಪುರುಷಾವತಾರಗಳನ್ನು ಒಳಗೊಂಡಂತೆ ಸೃಷ್ಟಿಯಿಂದ ಮೊದಲು ಮಾಡಿಕೊಂಡು ಮುಕ್ತಿಯ ತನಕ, ಅಲ್ಲಿಂದ ಮುಂದೆ ಅವತಾರಗಳು ತಟಸ್ಥ ಶಕ್ತಿ. ನೋಡಿ, ಮುಕ್ತಿಯ ತನಕ, ಅಲ್ಲಿಂದ ಮುಂದೆ ಅವತಾರಗಳು ತಟಸ್ಥ ಶಕ್ತಿ ಅಂದ್ರೆ ನಾವು ಜೀವಿಗಳು, ಹಾಗೂ ಬಹಿರಂಗ ಶಕ್ತಿ ಈ ಐಹಿಕ ಜಗತ್ತು. ಈ ಎಲ್ಲವೂ ಕೂಡ, ಇದೆಲ್ಲ ಇಷ್ಟು ಕೂಡ ಆಶ್ರಿತರೆ, ನಾವೆಲ್ಲ ಆಶ್ರಿತರೆ. ಇಲ್ಲಿ ಶ್ರೀಮದ್ ಭಾಗವತದ ಮೊದಲ 9 ಸ್ಕಂದಗಳಲ್ಲಿ ವರ್ಣಿಸಲಾಗಿರುವ ಸರ್ಗ ಇತ್ಯಾದಿ ಮೊದಲ 9 ವರ್ಗಗಳು. 10ನೇದು ಮಾತ್ರ ನಮ್ಗೆ ಆಶ್ರಯ ಬಂದಿದೆ, ಮತ್ತೆಲ್ಲ 9 ವರ್ಗಗಳು ಕೂಡ ಇಲ್ಲಿ ಬಂದಿದೆ. ಬಹು ವಿಚಕ್ಷಣೆಯಿಂದ ಇದನ್ನು ರೇಖಿಸಿದ್ದಾರೆ. ಕೆಲವು ಸಲ ನಿರೂಪಣೆಯಿಂದಲೂ ಮತ್ತೆ ಕೆಲವು ಸಲ ಕಥೆಗಳಿಂದಲೂ ವಿವರಣೆಗಳನ್ನು, ವಿಷಯಗಳನ್ನು ಚಿತ್ರಿಸಿಕೊಂಡಿದ್ದಾರೆ. ಇದನ್ನೆಲ್ಲ ಮಾಡಿರುವುದರ ನೈಜ ಉದ್ದೇಶವೇನೆಂದ್ರೆ, ಪರಮ ದೈವವಾದ ಆ ಶ್ರೀಕೃಷ್ಣನ ಅನ್ನು ಪರಿಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳುವುದು. ಏಕೆಂದ್ರೆ ಇಲ್ಲಿ ಐಹಿಕ ಆಧ್ಯಾತ್ಮಿಕ ಸೃಷ್ಟಿಗಳೆರಡು ಶ್ರೀಕೃಷ್ಣನನ್ನೇ ಅವಲಂಬಿಸಿ ನಿಂತಿವೆ. ಈ ಶ್ಲೋಕ ತುಂಬಾ ರುಚಿಯನ್ನಿಸ್ತಾ ಉಂಟು ಅಲ್ಲವಾ? 91, 92 ಹೌದು ಹೌದು ಮಾತಾಜಿ. ಶ್ಲೋಕ ಅರ್ಥ ಆಯ್ತದು? ಆಯ್ತು ಮಾತಾಜಿ. ಅರೆ ಆಯ್ತು ಮಾತಾಜಿ. ಶ್ಲೋಕ ಇದು ನಮಗೂ ಸ್ವಲ್ಪ ಒಳ್ಳೇದಾಯ್ತು. ಯಾಕಂದ್ರೆ ನಾಳ್ದು ಪರೀಕ್ಷೆಗೆಲ್ಲ ಬರುವಂತದ್ದು ಇದ್ರಲ್ಲಿ, ಈ ಚಾಪ್ಟರ್ ಅಲ್ಲಿ, ಈ ಅಧ್ಯಾಯದಲ್ಲಿ, ಶ್ಲೋಕದಲ್ಲಿ ಸಿಕ್ಕಿತ್ತು. ಶ್ಲೋಕ 93. ಆಶ್ರಯ ಜಾನಿತಿ ಕಹಿಯೇ. ಅಯ್ಯೋ, ಸ್ವರ ಬಂತು. ಸ್ವರ ಹೇಳಿ ಮೊನ್ನೆ. ಯಾರು ಹೇಳ್ತೀರಿ? ಹರಿಣಿ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ. ಆಶ್ರಯ ಜಾನೀತೆ ಕಹಿಯೇ ಆಶ್ರಯ ಜಾನೀತೆ ಕಹಿಯೇ ನವ ಪದಾರ್ಥ ಏನವೀರ ಉತ್ಪತ್ತಿ ಏತು ಸೇಯಿ ಆಶ್ರಯಾರ್ಥ. ಹೇಳಿ ಮಾತಾಜಿ. 93 ಏನವ ಪದಾರ್ಥ ಏನವೇರ ಉತ್ಪತ್ತಿ ಹೇತು ಸೇಯಿ ಆಶ್ರಯಾರ್ಥ. ಆಶ್ರಯ ಜಾನೀತೆ ಕಹಿ ಏನವ ಪದಾರ್ಥ ಏನವೇರ ಉತ್ಪತ್ತಿ ಹೇತು ಹೇತು ಸೇಯಿ ಆಶ್ರಯಾರ್ಥ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 93. ಆಶ್ರಯ ಜಾನೀತೆ ಕಹಿ ಏನವ ಪದಾರ್ಥ ಏನವೇರ ಉತ್ಪತ್ತಿ ಹೇತು ಸೇಯಿ ಆಶ್ರಯಾರ್ಥ. ಧನ್ಯವಾದಗಳು. ಆಶ್ರಯ ಜಾನೀತೆ ಕಹಿ ಏವ ನವ ಪದಾರ್ಥ ಏನವೇರ ಉತ್ಪತ್ತಿ ಏತು ಸೇಯಿ ಆಶ್ರಯದಾತ. ಆಶ್ರಯ ಜಾನೀತೆ ಕಹಿ ಏನವ ಪದಾರ್ಥ ಏನವೇರ ಉತ್ಪತ್ತಿ ಹೇತು ಸೇಯಿ ಆಶ್ರಯಾರ್ಥ. ಹರೇ ಕೃಷ್ಣ ಮಾತಾಜಿ. ಆಶ್ರಯ ಜಾನೀತೆ ಕಹಿ ಏವ ನವ ಪದಾರ್ಥ ಏನವೇರ ಉತ್ಪತ್ತಿ ಹೇತು ಸೇಯಿ ಆಶ್ರಯಾರ್ಥ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಂಜುಳಾ ಎ ಮಾತಾಜಿ. ಅಲ್ಲ, ಲೈನ್ ನಲ್ಲಿ ನನ್ನ ಹೆಸರು ಕರೆದಿಲ್ಲ ಮಾತಾಜಿ, ಅದಕ್ಕೆ ನಾನು ರೈಸ್ ಮಾಡಿದೆ ಅಷ್ಟೇ. ಓಕೆ, ಓದಿ. ಗೀತಾ ಕೊಡೈಕಲ್ ಆದ್ಮೇಲೆ ಮಾತಾಜಿ. ಯಾರು ಓದ್ಬೇಕೀಗ? ಮಂಜುಳ ಓದ್ತಿಲ್ಲ. ಓದಿ. ಯಾರಾದ್ರೂ ಹರಿಣಿ ಮಾತಾಜಿ ಲೈನ್ ಅಲ್ಲಿ ಬರ್ಲಿಲ್ಲ ಅಂತೆ. ನಾನು ಓದ್ಲಾ ಮಾತಾಜಿ? ಮಂಜುಳಾ ಸುರೇಶ್ ಓದಿ ಮಾತಾಜಿ, ಯಾರಾದ್ರೂ ಒಬ್ಬರು. ಆಶ್ರಯ ಜಾನೀತೆ ಕಹಿ ಏನವ ಪದಾರ್ಥ ಏನವೇರ ಉತ್ಪತ್ತಿ ಹೇತು ಸೇಯಿ ಆಶ್ರಯಾರ್ಥ. ಆಶ್ರಯ ಅಂತಿಮ ಆಸರೆ, ಜಾನೀತೆ ಅರಿಯಲು, ಕಹಿ ವರ್ಣಿಸಿದ್ದೇನೆ, ಇವು ನವ 9 ಪದಾರ್ಥ ವರ್ಗಗಳು, ಈ ನವೇರ 9ರಲ್ಲಿ ಉತ್ಪತ್ತಿ ಮೂಲ, ಏತು ಕಾರಣ,
ಸೇಯಿ ಅದು, ಆಶ್ರಯ ಆಶ್ರಯ, ಅರ್ಥ ತಾತ್ಪರ್ಯ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇರುವುದೆಲ್ಲದರ ಅಂತಿಮ ಆಶ್ರಯ ಸ್ಥಾನ ಯಾವುದೆಂಬುದನ್ನು ತಿಳಿಯಪಡಿಸಲು ನಾನು ಇತರ 9 ವರ್ಗಗಳನ್ನು ಸ್ಪಷ್ಟವಾಗಿ ವರ್ಣಿಸಿದ್ದೇನೆ. ಈ 9 ವರ್ಗಗಳು ಹುಟ್ಟಲು ಕಾರಣವಾದುದೇ ಅವುಗಳ ಆಶ್ರಯ ಸ್ಥಾನವೂ ಆಗಿದೆ ಎಂದು ಹೇಳಿರುವುದು ಸರಿಯಾಗಿಯೇ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ಇರುವುದೆಲ್ಲರ ಅಂತಿಮ ಸ್ಥಾನ ಆಶ್ರಯ ಸ್ಥಾನ. ನೋಡಿ ಇಲ್ಲಿ ಯಾವುದು ಎಂಬುದನ್ನು ತಿಳಿಯಪಡಿಸಲು ಇಲ್ಲಿ 9 ವರ್ಗಗಳನ್ನು ಸ್ಪಷ್ಟವಾಗಿ ವರ್ಣಿಸಿದ್ದಾರೆ. 9 ವರ್ಗಗಳು ಹುಟ್ಟಲು ಕಾರಣವಾದದ್ದೇ ಅವುಗಳ ಆಶ್ರಯ ಸ್ಥಾನ ಆಗಿದೆ ಅಂತ ಹೇಳಿರುವುದು ಇಲ್ಲಿ ಸರಿಯಾಗಿ ಆಗಿದೆ. ನೋಡೋಣ ನೆಕ್ಸ್ಟ್ ಇನ್ನು ಅದನ್ನು ಒಂದೊಂದನ್ನೇ ಹೇಳ್ತಾರೆ. ಕೃಷ್ಣ ಏಕ ಸರ್ವಸಾಯ ಕೃಷ್ಣ ಸರ್ವಧಾಮ ಕೃಷ್ಣೇರ ಶರೀರೇ ಸರ್ವ ವಿಶ್ವೇರ ವಿಶ್ರಾಮ. ಶ್ಲೋಕ 94. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಏಕ ಸರ್ವಶ್ರೇಯ ಕೃಷ್ಣ ಸರ್ವಧಾಮ ಕೃಷ್ಣೇರ ಶರೀರೇ ಸರ್ವ ವಿಶ್ವೇರ ವಿಶ್ರಾಮ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಏಕ ಸರ್ವಶ್ರೇಯ ಕೃಷ್ಣ ಸರ್ವಧಾಮ ಕೃಷ್ಣೇರ ಶರೀರೇ ಸರ್ವ ವಿಶ್ವೇರ ವಿಶ್ರಾಮ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಕೃಷ್ಣ ಏಕ ಸರ್ವಾಶ್ರಯ ಕೃಷ್ಣ ಸರ್ವಧಾಮ ಕೃಷ್ಣೇರ ಶರೀರೇ ಸರ್ವ ವಿಶ್ವೇಶ್ವರ ವಿಶ್ರಾಮ. ಓದ್ತಾರೆ ಮಾತಾಜಿ. ಒಬ್ಬರು ಓದುವಾಗ ಇನ್ನೊಬ್ರು ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ. ನಾನ್ ಫಸ್ಟ್ ಶುರು ಕೃಷ್ಣ ಏಕ ಸರ್ವಾಶ್ರಯ ಕೃಷ್ಣ ಸರ್ವಧಾಮ ಕೃಷ್ಣೇರ ಶರೀರೇ ಸರ್ವ ವಿಶ್ವೇರ ವಿಶ್ರಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಹರಿಣಿ ಮಾತಾಜಿ ಇದು ವರ್ಡ್ ಬೈ ವರ್ಡ್ ನಿಂದ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಭು ಕೃಷ್ಣನು, ಏಕ ಒಂದು, ಸರ್ವ ಆಶ್ರಯ ಎಲ್ಲರಿಗೂ ಆಶ್ರಯ ಸ್ಥಾನ, ಕೃಷ್ಣ ಪ್ರಭು ಕೃಷ್ಣನು, ಸರ್ವಧಾಮ ಸರ್ವರ ಗೃಹ, ಕೃಷ್ಣೇರ ಭಗವಾನ್ ಕೃಷ್ಣನ, ಶರೀರೇ ದೇಹದಲ್ಲಿ, ಸರ್ವ ವಿಶ್ವೇರ ಸಕಲ ಬ್ರಹ್ಮಾಂಡಗಳ, ವಿಶ್ರಾಮ ವಿಶ್ರಾಂತಿ ಧಾಮವಾಗಿದೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಪ್ರತಿಯೊಂದಕ್ಕೂ ಆಶ್ರಯ, ಸಮಸ್ತ ಜೀವಿಗಳ ಧಾಮ, ಸಕಲ ಬ್ರಹ್ಮಾಂಡಗಳು ಅವನ ಶರೀರದಲ್ಲಿ ವಿರಮಿಸಿವೆ. ಹರೇ ಕೃಷ್ಣ ಮಾತಾಜಿ. ಅಷ್ಟೇನು ಭಾವಾರ್ಥ ಇದ್ದಂಗಿಲ್ಲ. ಪುರುಷನಾದ ಶ್ರೀಕೃಷ್ಣ ಪ್ರತಿಯೊಂದಕ್ಕೂ ಕೂಡ ಅವನೇ ಆಶ್ರಯ, ಸಮಸ್ತ ಜೀವಿಗಳ ಧಾಮ ಕೂಡ ಅವನೇ, ಎಲ್ಲಾ ಬ್ರಹ್ಮಾಂಡಗಳು ಅವನ ಶರೀರದಲ್ಲಿ ವಿರಾಮಿಸಿದೆ, ನಿದ್ರೆ ಮಾಡಿದೆ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 95. ದಶಮೇ ದಶಮಂ ಲಕ್ಷ್ಯಂ ಆಶ್ರಿತಾಶ್ರಯ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರಮಂ ಧಾಮ ಜಗದ್ಧಾಮ ನಮಾಮಿ ತತ್. ದಶಮೇ ದಶಮಂ ಲಕ್ಷ್ಯ ಆಶ್ರಿತಾಶ್ರಯ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರಂ ಧಾಮ ಜಗದ್ಧಾಮ ನಮಾಮಿ ತತ್. ದಶಮಿ ಮಾತಾಜಿ. ಶ್ಲೋಕ ಓದಿ. ಹರೇ ಕೃಷ್ಣ. ದಶಮೇ ದಶಮಂ ಲಕ್ಷ್ಯಂ ಆಶ್ರಿತಾಶ್ರಯ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರ ಧಾಮ ಜಗದ್ಧಾಮ ನಮಾಮಿ ತತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಓದ್ಬೋದ ಮಾತಾಜಿ? ಓದಿ. ದಶಮೇ ದಶಮಂ ಲಕ್ಷ್ಯಂ ಆಶ್ರಿತಾಶ್ರಯ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರಂ ಧಾಮ ಜಗದ್ಧಾಮ ನಮಾಮಿ ತತ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ದಶಮೇ ದಶಮಂ ಲಕ್ಷ್ಯಂ ಆಶ್ರಿತಾಶ್ರಯ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರಂ ಧಾಮ ಜಗದ್ಧಾಮ ನಮಾಮಿ ತತ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ. ಹರೇ ಕೃಷ್ಣ. ಶ್ಲೋಕ 95. ದಶಮೇ ದಶಮಂ ಲಕ್ಷ್ಯಂ ಆಶ್ರಿತಾಶ್ರಯ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರಂ ಧಾಮ ಜಗದ್ಧಾಮ ನಮಾಮಿ ತತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಶ್ರಿತಾಶ್ರಮ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರಂ
ಧಾಮ ಜಗದ್ದಾಮ ನಮಾಮಿ ತತ್. ನಿರ್ಮಲಾ ಮಾತಾಜಿ ಓದಿ. ಹರೇ ಮಾತಾಜಿ ಕೃಷ್ಣ. ಯಾವ್ದು ಓದ್ಬೇಕ್ರಿ ಮಾತಾಜಿ? ಇದು ಶ್ಲೋಕ ಮತ್ತೆ ಭಾನುವಾದ ಭಾವಾರ್ಥ ವರ್ಡ್ ಬೈ ವರ್ಡ್ ಅದೆಲ್ಲ ಓದಿ. ದಶಮೇ ದಶಮಂ ಲಕ್ಷ್ಯಂ ಆಶ್ರಿತಾಶ್ರಯ ವಿಗ್ರಹಂ ಶ್ರೀಕೃಷ್ಣಾಖ್ಯಂ ಪರಂ ಧಾಮಂ ಜಗದ್ದಾಮ ನಮಾಮಿ ತತ್. ದಶಮೇ 10ನೆಯ ಸ್ಕಂದದಲ್ಲಿ ದಶಮ 10ನೆಯ ವಿಷಯವನ್ನು ಆಶ್ರಯ ಲಕ್ಷ್ಯಂ ನೋಡಬಹುದು. ಆಶ್ರಯ ಪಡೆದವರು, ಆಶ್ರಯ ಆಸರೆ, ವಿಗ್ರಹಂ ಮೂರ್ತ ರೂಪಯಾದ ಶ್ರೀಕೃಷ್ಣಾಖ್ಯಂ ಶ್ರೀಕೃಷ್ಣ ಎಂಬ ಹೆಸರಿನ ಪರಮಂ ಪರಮ ಧಾಮ ಮನೆ ಜಗದ್ಧಾಮ ಬ್ರಹ್ಮಾಂಡಗಳ ಧಾಮ ನಮಾಮಿ ನನ್ನ ನಮಸ್ಕಾರಗಳು ತತ್ ಅವನಿಗೆ. ಅನುವಾದ ಶ್ರೀಮದ್ ಭಾಗವತದ 10ನೆಯ ಸ್ಕಂದವು ಸ್ವರ್ಗ ಇತ್ಯಾದಿಯಲ್ಲಿ 10ನೆಯದಾದ ವಿಷಯವನ್ನು ಚಿತ್ರಿಸುತ್ತದೆ. ಯಾರು ಸಕಲ ಶರಣಾಗತ ಆತ್ಮರಿಗೆ ಆಶ್ರಯ ನೀಡಿದ್ದಾನೋ ಆ ದೇವೋತ್ತಮ ಪರಮ ಪುರುಷನೇ ಆ ಆಶ್ರಯ. ಶ್ರೀಕೃಷ್ಣ ಎಂಬುದು ಅವನ ನಾಮಧೇಯ ಮತ್ತು ಅವನು ಸಕಲ ಬ್ರಹ್ಮಾಂಡ ಮೂಲ. ನಾನು ಅವನಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಭಾವಾರ್ಥ ಪ್ರಸ್ತುತ ಉಲ್ಲೇಖದ ಆಕರ ಹಿಂಗುಂಟು. ಶ್ರೀಮದ್ ಭಾಗವತದ 10ನೆಯ ಸ್ಕಂದ 1ನೆಯ ಅಧ್ಯಾಯದ ಮೊದಲ ಶ್ಲೋಕದ ಶ್ರೀಧರ ಸ್ವಾಮಿಯವರು ಬರೆದಿರುವ ಭಾಷ್ಯ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಒಂದ್ ನಿಮಿಷ ಮಾತಾಜಿ, ಇದನ್ನು ವಿವರಿಸ್ಬೇಕಲ್ಲ ಮತ್ತೆ. ಆಯ್ತು. ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. 95 ಇಲ್ಲಿ ಶ್ರೀಮದ್ ಭಾಗವತದ 10ನೆಯ ಸ್ಕಂದ, ಅದು ಸರ್ಗ, ಅದರಲ್ಲಿ 10ನೆಯಾದ ವಿಷಯವನ್ನು ಇಲ್ಲಿ ಚಿತ್ರಿಸ್ತದೆ. ಭಾಗವತದಲ್ಲಿ 10ನೆಯ ಸ್ಕಂದದಲ್ಲಿ ಇದೆ ಇದು. ಯಾರು ಸಕಲ ಶರಣಾಗತ ಆದ ಆತ್ಮರಿಗೆ ಆಶ್ರಯ ನೀಡಿದನೋ ಅವನೇ ದೇವೋತ್ತಮ ಪರಮ ಪುರುಷ. ಅವನದೇ ಅಲ್ಲಿ ಲಾಸ್ಟಿಗೆ ಕೊನೆಯ ಆಶ್ರಯ ಅವನೇ. ಶ್ರೀಕೃಷ್ಣ ಎಂಬುದು ಅವನ ನಾಮಧೇಯ ಮತ್ತು ಅವನು ಸಕಲ ಬ್ರಹ್ಮಾಂಡಗಳ ಮೂಲನೇ ಆಗಿದ್ದಾನೆ. ನಾನು ಅವನಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದೆ. ಪ್ರಸ್ತುತ ಉಲ್ಲೇಖದ ಆಕರ ಹೀಗುಂಟು. ಶ್ರೀಮದ್ ಭಾಗವತದ 10ನೆಯ ಸ್ಕಂದ ಮೊದಲ ಅಧ್ಯಾಯದಲ್ಲಿ ಈ ಮೊದಲ ಶ್ಲೋಕದಲ್ಲೇ ಶ್ರೀಧರ ಸ್ವಾಮಿಯವರು ಇದನ್ನು ಬರೆದಿದ್ದಾರೆ. ಓಕೆ. ಶ್ಲೋಕ 96. ಕೃಷ್ಣೇರ ಸ್ವರೂಪಾರ ಶಕ್ತಿ ತ್ರಯ ಜನ ಯಜ್ಞರಹಾಯ ತಾಂಚರ ನಹಿ ಕೃಷ್ಣೈತೆ ಅಜ್ಞಾನ. ಓದಿ. ಕೃಷ್ಣೇರ ಸ್ವರೂಪಾರ ಶಕ್ತಿ ತ್ರಯ ಜ್ಞಾನ ಅನರಾಯ ಅನರ ನಹಿ ಕೃಷ್ಣೇತ ಅಜ್ಞಾನ. ಕೃಷ್ಣೇರ ಸ್ವರೂಪಾರ ಶಕ್ತಿ ತ್ರಯ ಜ್ಞಾನ ಯಾರಾಯ ತಾಯ್ರ ನಾಹಿ ಕೃಷ್ಣೇತ ಅಜ್ಞಾನ. ಹರೇ ಕೃಷ್ಣ. ಆರ ಶಕ್ತಿ ತ್ರಯ ಜ್ಞಾನ ಯಜ್ಞಾನ ತಾಂದ್ರ ನಾಯಿ ಕೃಷ್ಣತೆ ಅಜ್ಞಾನ. ಹರೇ ಕೃಷ್ಣ. ಓದ್ತಿದ್ದ ಓದ್ತಿರಲ್ಪ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ ಓದ್ತಾ ಇದ್ದೀರಾ ಮಾತಾಜಿ? ಓದಿ ಮಾತಾಜಿ. ಓಕೆ, ಪದ್ಮ ಮಾತಾಜಿ ಓದಿ. ಶ್ಲೋಕ 96. ಕೃಷ್ಣೇರ ಸ್ವರೂಪಹಾರ ಶಕ್ತಿ ತ್ರಯ ಜ್ಞಾನ ಯಜ್ಞಾರಹಾಯತಾಜ್ರ ನಾಹಿ ಕೃಷ್ಣತೆ ಅಜ್ಞಾನ. ಕೃಷ್ಣೇರ ಭಗವಾನ್ ಕೃಷ್ಣನ ಸ್ವರೂಪ ನೈಜ ಲಕ್ಷಣವು ಆರ ಮತ್ತು ಶಕ್ತಿ ತ್ರಯ 3 ಶಕ್ತಿಗಳ ಜ್ಞಾನ ತಿಳಿವು ಯಜ್ರ ಯಾರ ಅಯ ಇದೆ ತಾಜ್ರ ಅವನ ನಾಹಿ
ಇಲ್ಲ. ಕೃಷ್ಣತೆ ಪ್ರಭು ಕೃಷ್ಣನಲ್ಲಿ ಅಜ್ಞಾನ ತಿಳಿಬಿಲ್ಲದವನು. ಅನುವಾದ ಪ್ರಭುಪಾದದಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ಶ್ರೀಕೃಷ್ಣ ನೈಜ ಸ್ವಭಾವ ಹಾಗೂ ಅವನ ಮೂರು ಲಕ್ಷಣಗಳನ್ನು ವಿಷಯಕವಾಗಿ ತಿಳಿವಿಲ್ಲದವನಾಗಿರಲಾರ. ಭಾವಾರ್ಥ. ನಾವು ರಚಿಸಿದ ಭಗವತ್ ಸಂದರ್ಭ 16 ಎನ್ನುವ ಗ್ರಂಥದಲ್ಲಿ ಶೀಲ ಜೀವ ಗೋಸ್ವಾಮಿಯವರು ಹೀಗೆಂದು ಬರೆದಿದ್ದಾರೆ. ಊಹಾತ್ಮಕವಾದ ಮಾನುಷ ಮನಸ್ಸಿನ ವ್ಯಾಪ್ತಿಗೆ ಬಾರದ ಒಂದು ಸಹಜ ಕ್ರಮಕ್ಕೊಳಪಟ್ಟ ಪರದೈವವು ಎಂದರೆ ಸರ್ವೋತ್ತಮನು ನಿರಂತರವಾಗಿ ಹಾಗೂ ಏಕಕಾಲಕ್ಕೆ ನಾಲ್ಕು ಲೋಕೋತ್ತರ ಲಕ್ಷಣಗಳಲ್ಲಿ ಅಸ್ತಿತ್ವನಾಗಿರುತ್ತಾನೆ. ಅವನ ವ್ಯಕ್ತಿ ವಿಶಿಷ್ಟತೆ, ನಿರಾಕಾರ ಪ್ರಭೆ, ಅವನ ಶಕ್ತಿಯ ಕಣಗಳು, ಜೀವಿಗಳು ಹಾಗೂ ಸರ್ವಕಾರಣಗಳ ಕಾರಣ ಇವೆ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ ಮಾತಾಜಿ. ಸರಿ ನೆಕ್ಸ್ಟ್ ಸರಿ ಮಾತಾಜಿ. ನಾಳ್ದು ಸೋಮವಾರ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಯಾಕಂದ್ರೆ ಇಲ್ಲಿ ಟೈಮ್ ಧನ್ಯವಾದಗಳು ಆಗ್ತಾ ಮಾತಾಜಿ. ಬಂತು. ಹಾ ಟೈಮ್ ಆಗ್ತಾ ಧನ್ಯವಾದಗಳು ಬಂತು. ಮಾತಾಜಿ. ದೊಡ್ಡದುಂಟದು ಸ್ವಲ್ಪ ಗೊತ್ತಾಯ್ತು. ಚಿಕ್ಕ ಶ್ಲೋಕ ಆದ್ರೆ ಮುಗಿಸಿ ಬಿಡ್ಬೋದಿತ್ತು, ಅದು ದೊಡ್ಡದು ಇದೆ. ಇಲ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಾಂಚಾಕಲ್ಪತರು ಕೃಪಾ ಸಿಂಧು ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.